ಶ್ರೀ ಕ್ಷೇತ್ರ ಕೊಯ್ಯೂರು ಶ್ರೀ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವವು ಸಂಭ್ರಮದಿಂದ ನಡೆಯಿತು. ಮಾರ್ಚ್ 18ರಿಂದ ಮೂಲಸ್ಥಾನ ಗುಂಡದಿಂದ ಭಂಡಾರದ ಆಗಮನದ ವೇಳೆ ಅರಂತೊಟ್ಟು ಕಟ್ಟೆಪೂಜೆಯು ವಿಶೇಷ ಆಕರ್ಷಣೆಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹಿತೇಶ್ ಬಳ್ಳಾಲ್ ಕೊಯ್ಯೂರು ಗುತ್ತು, ಪ್ರವೀಣ್ ಗೌಡ ಮಾವಿನಕಟ್ಟೆ, ಕೊಯ್ಯೂರು ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಳ್ತಂಗಡಿದರ ಅಧ್ಯಕ್ಷರಾದ ಸಂಪತ್ ಸುವರ್ಣ, ಕಂಬಳ ಕ್ಷೇತ್ರದ ತ್ರಿಶಾಲ್ ಪೂಜಾರಿ ಬೋಳಾರ ಹಾಗೂ ಸಂಗೀತ ಕ್ಷೇತ್ರದ ಮಹಾಬಲ ದೇವಾಡಿಗ ಅರಂತೊಟ್ಟು ಕೊಯ್ಯೂರು ವಿಶೇಷ ಆಹ್ವಾನಿತರಾಗಿದ್ದರು. ಅರಂತೊಟ್ಟು ಕಟ್ಟೆಪೂಜೆಯ ಸಂದರ್ಭದಲ್ಲಿ ಚೆಂಡೆ ಸೇವೆ ಹಾಗೂ ರಮ್ಯಶ್ರೀ ಅರಂತೊಟ್ಟು ಅವರ ರಚನೆಯ ಸೌಮ್ಯ ಶಶಿ ಗಾಯನದ ಕಾರ್ಣಿಕದ ಉಳ್ಳಾಲ್ತಿ ಹಾಡನ್ನು ಬಿಡುಗಡೆ ಮಾಡಲಾಯಿತು. ಕಳೆದ 5-6 ವರ್ಷಗಳಿಂದ ವಿವಿಧ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಅರಂತೊಟ್ಟು ಕುಟುಂಬವು ಕಳೆದ ವರ್ಷದಿಂದ ಸಾಧಕರನ್ನು ಗುರುತಿಸಿ ಸನ್ಮಾನವನ್ನು ಮಾಡುತ್ತಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅರಂತೊಟ್ಟು ಕುಟುಂಬಸ್ಥರು, ಊರ ಮಹನೀಯರು, ಭಕ್ತಾಭಿಮಾನಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಭವ್ಯಶ್ರೀ ಕೀರ್ತಿರಾಜ್ ಹಾಗೂ ಜಯರಾಜ್ ಬಿರ್ವಾ ಅವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಳ್ತಂಗಡಿ.